शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम 11:30 ಅಂತ್ಯ. ಈ ಶ್ಲೋಕಗಳು ಕಂಟಿನ್ಯೂ ಆಗ್ತಾ ಇದೆ. ಈಗ 37ರಿಂದನೇ 38ರಿಂದ ಹೇಗೆ ಭಗವಂತನ ಶುದ್ಧ ಭಕ್ತರ ಅವರ ಸೇವೆ ಮಾಡೋದು, ಸೊ ಅದರಿಂದ ನಾವು ಭಗವಂತನ ಕೃಪೆಯನ್ನು ಪಡಿತೇವೆ, ಭೌತಿಕ ಕಲ್ಮಶಗಳಿಂದ ದೂರವಾಗ್ತೇವೆ, ಮತ್ತೆ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದ ವಿಧಾನ ಇಲ್ಲ ಅಂತ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೃಥ್ವಿ ಮಹಾರಾಜ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇರೋದು, ದೇವೋತ್ತಮ ಪರಮ ಪುರುಷನಾದ ಅನಂತನು ಬೇರೆ ಬೇರೆ ದೇವತೆಗಳ ಹೆಸರಿನಲ್ಲಿ ಅರ್ಪಿಸುವ ಯಜ್ಞಾಹುತಿಗಳನ್ನು ಭುಜಿಸುತ್ತಾನೆ. ಸೊ ಯಜ್ಞ, ಸೊ ಯಜ್ಞದಲ್ಲಿ ನೋಡ್ಬೋದು ನಾವು. ಸೊ ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯ ಶ್ರೀ ಪ್ರಭುಪಾದರು. ನಾವು ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡ್ತೇವೆ, ಭಗವಂತನ ವಿಗ್ರಹವನ್ನು ಆರಾಧಿಸುವಾಗ. ಆದರೆ ನಂಬಿಕೆ ಇಲ್ಲದೆ ಇರುವಾಗ ಹೇಳ್ತಾರೆ, ಈ ರೀತಿ ಒಂದು ಯಜ್ಞಾಹುತಿಯಲ್ಲಿ ಆಹಾರವನ್ನು ಸ್ವೀಕರಿಸೋದು ನೋಡ್ಬೋದು. ಅಂದ್ರೆ ಬೆಂಕಿಗೆ ಏನಾಕಿದ್ರು ಕೂಡ ಅದು ಸ್ವೀಕಾರ ಆಗುತ್ತೆ, ಬೆಂಕಿಯಲ್ಲಿ ಸ್ವೀಕಾರ ಆಗಿ ಅದು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಾಗೆ ಇಲ್ಲಿ ಆಹುತಿ ಯಜ್ಞದ ಮೂಲಕ ಭಗವಂತನ ಸ್ವೀಕರಿಸೋದು ಪ್ರತಿಯೊಬ್ಬರು ಇದನ್ನು ಒಂದು ರೀತಿ ನೋಡ್ಬೋದು. ಪರ್ಟಿಕ್ಯುಲರ್ಲಿ ಯಾರು ಭಗವಂತನ ಈ ರೀತಿ ಸಾಕಾರ ಮೂರ್ತಿಯಾಗಿ ಅವನ ವಿಗ್ರಹಾರಾಧನೆಯಲ್ಲಿ ಅವ್ರಿಗಿನ್ನ ಅಷ್ಟು ಪರಿಪಕ್ವವಾಗಿ ನಂಬಿಕೆ ಇಲ್ಲ, ಸೊ ಅವ್ರು ಇಲ್ಲಿ ನೋಡ್ಬೋದು. ಸೊ ಹಾಗೆ ಇದು ಒಂದು ರೀತಿಯ ವಿಧಾನ, ಯಜ್ಞದ ಮೂಲಕ ವ್ಯಕ್ತಿಗಳು ಭಗವಂತನು ಸ್ವೀಕರಿಸುವುದು ನೋಡ್ಬೋದು. ಸೊ ಇದರಲ್ಲಿ ಭಗವಂತನು ಸ್ವೀಕರಿಸ್ತಾನೆ, ಅದು ವಿಧಾನ, ಅದು ವೈದಿಕ ವಿಧಾನ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕಿಂತ ಉತ್ತಮ ಯಾವುದು ಭಗವಂತನ ಭಕ್ತರಿಗೆ ಆ ಭಗವಂತನ ಪ್ರಸಾದವನ್ನು ಅರ್ಪಿಸುವುದು. ಭಗವಂತನ ಭಕ್ತರು ನೇರವಾಗಿ ಅವರು ಏನು ಸ್ವೀಕರಿಸೋದಿಲ್ಲ, ಏನು ಸ್ವೀಕರಿಸಿದ್ರು ಅವರು ಭಗವಂತನಿಗೆ ಅರ್ಪಣೆ ಮಾಡೋ ಪ್ರಸಾದವನ್ನೇ ಸ್ವೀಕರಿಸುವುದು ಭಗವಂತನ ಭಕ್ತರು. ಸೊ ಹಾಗೆ ನಾವು ಭಕ್ತಿಯೋಗದ ಚಟುವಟಿಕೆಗಳಲ್ಲಿ ಭಗವಂತನಿಗೆ ಭೋಗವನ್ನು ಅರ್ಪಿಸುತ್ತೇವೆ, ಮತ್ತೆ ಆ ಪ್ರಸಾದವನ್ನು ಅವನ ಭಕ್ತರಿಗೆ ನಾವು ಅರ್ಪಿಸಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ, ಶುದ್ಧ ಭಕ್ತರು. ಸೊ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇರೋದು ಆ ರೀತಿಯ ಶುದ್ಧ ಭಕ್ತರು. ಸೊ ಅವರಿಗೆ ನಾವು ಅರ್ಪಿಸುವುದು ಇದಕ್ಕಿಂತ ನೇರವಾಗಿ ಆ ಯಜ್ಞಾಹುತಿಗಳ ಅರ್ಪಿಸಕ್ಕಿಂತ ಉತ್ತಮ ಅಂತಾನೆ ಇಲ್ಲಿ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಹೇಳೋದು ಪೃಥು ಮಹಾರಾಜರು ಅವನ ಭಕ್ತರ ಸಹವಾಸದಲ್ಲಿ ಯಾವಾಗ್ಲೂ ಇದ್ದಾನೆ ಭಗವಂತ. ಭಗವಂತನ ಒಂದು ಮಾತು ಇದು ಇಲ್ಲಿ ಹೇಳ್ತಾ ಇರೋದು, ಭಾಗವತದಲ್ಲಿ ಬರೋದಿದು, ನಾಹಂ ತಿಷ್ಠಾಮಿ ವೈಕುಂಠೆ. ಆಕ್ಚುಲಿ ಭಗವಂತನು ವೈಕುಂಠದಲ್ಲಿ ಇದ್ದಾನೆ, ಇಲ್ಲ ಅಂತ. ಯೋಗಿನಾಂ ಹೃದಯೇಶುವ, ಯೋಗಿಗಳ ಹೃದಯದಲ್ಲೂ ಕೂಡ ಕೃಷ್ಣನಿದ್ದಾನೆ.
ನಮ್ಮ ಹೃದಯದಲ್ಲಿ ಇದ್ದಾನೆ, ಆದ್ರೆ ಯೋಗಿಗಳ ಹೃದಯದಲ್ಲಿ ಪ್ರತ್ಯೇಕವಾಗಿದ್ದಾನೆ. ಯಾಕಂದ್ರೆ ಅವರ ತಪಸ್ಸೆಯಿಂದ, ಅವರ ಪವಿತ್ರತೆಯಿಂದ ಭಗವಂತನನ್ನು ಕಾಣ್ತಾರೆ ಯೋಗಿಗಳು. ಸೊ ಹಾಗೆ ಇನ್ನ ಭಗವಂತನ ಹೆಚ್ಚಾಗಿ ಅವರ ಹೃದಯದಲ್ಲಿ ವ್ಯಕ್ತವಾಗಿದ್ದಾರೆ. ಆದರೂ ಇಲ್ಲಿ ಭಗವಂತನ ಹೇಳೋದು ನಾಹಂ, ನಾನು ಅಲ್ಲಿ ಇಲ್ಲ. ಸೊ ಎಲ್ಲಿಲ್ಲ? ನಾನು ವೈಕುಂಠದಲ್ಲೂ ಇಲ್ಲ, ನಾನು ಯೋಗಿಗಳ ಹೃದಯದಲ್ಲೂ ಇಲ್ಲ. ನಾನು ಎಲ್ಲಿದ್ದೇನೆ ಅಂದ್ರೆ ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತಾಃ. ಸೊ ಎಲ್ಲಿದ್ದೇನೆ ನಾನು? ಭಗವಂತನ ಎಲ್ಲ ಭಕ್ತರು ನನ್ನ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಾವು ಜಗನ್ನಾಥ ಭಗವಂತನ ಮೂರ್ತಿ ಕೂಡ ಹೇಗೆ ಅದು ಒಂದು ಕಾರಣ ಹೇಗೆ ಭಗವಂತನ ಕಾಣಿಸ್ಕೊಂಡಿದ್ದು ಅಂತ ಕೇಳ್ತೇವೆ. ಭಗವಂತನು ಕೃಷ್ಣ, ಬಲರಾಮ, ಸುಭದ್ರ, ಸೊ ಅವ್ರು 3 ಜನ ತಮ್ಮ ಇದನ್ನ ಲೀಲೆಗಳನ್ನೇ ಕೇಳ್ತಾ ಇರ್ತಾರೆ. ರೋಹಿಣಿ ಬಲದೇವ ಅವರ ತಾಯಿ. ಸೊ ಅವರು ಎಲ್ಲ ದ್ವಾರಕಾ ರಾಣಿಯರು, ಕೃಷ್ಣ ರಾಣಿಯರು, ಹಿರಿಯ ವ್ಯಕ್ತಿಗಳು, ದೇವಕಿ ಅವರೆಲ್ಲ ಸೇರಿದಂತೆ ಅವ್ರ ಜೊತೆ ಕೃಷ್ಣ ಬಾಲ್ಯಲೀಲೆ ಹೇಳುವಾಗ ಕೃಷ್ಣನೇ ಕೇಳಿ ಅವನು ಅಷ್ಟು ಆನಂದದಲ್ಲಿ ಆ ರೀತಿ ಜಗನ್ನಾಥ ರೂಪವನ್ನು ಕೊಡಬೇಕು. ಹೀಗೆ ಭಗವಂತನು ಸದಾ ಎಲ್ಲಿ ಅವರ ಭಕ್ತರು ಅವನ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ, ಅವರು ಸಂಕೀರ್ತನೆ ಮಾಡ್ತಾ ಇರ್ತಾರೆ, ಅಲ್ಲಿ ಭಗವಂತನು ಇದ್ದಾನೆ. ಸೊ ಇಲ್ಲಿ ಹಾಗೆ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಭಗವಂತನ ಇದ್ದಾನೆ, ಇಲ್ಲ ಅಂತಲ್ಲ. ಯಜ್ಞಾಹುತಿಯಲ್ಲಿ ಭಗವಂತನು ಆಹಾರವನ್ನು ಸ್ವೀಕರಿಸೋದಿಲ್ಲ ಅಂತಲ್ಲ, ಭಗವಂತನ ಸ್ವೀಕರಿಸ್ತಾನೆ. ಆದ್ರೆ ಇನ್ನೂ ಹೆಚ್ಚಾಗಿ, ಇನ್ನೂ ಉತ್ತಮವಾಗಿ ಭಗವಂತನು ಇನ್ನೂ ಸಂತೃಪ್ತನಾಗಿ ಅವನು ಭಕ್ತರ ಜೊತೆಗಿರೋದ್ರಿಂದ, ಹಾಗಾಗಿ ಅವರಿಗೆ ಅರ್ಪಣೆ ಮಾಡೋದು ಇದು ಇನ್ನ ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಭಗವಂತನು ಸರ್ವವ್ಯಾಪಕ, ಎಲ್ಲಿ ಇಲ್ಲ ಭಗವಂತ. ಎಲ್ಲ ಕಡೆ ಎಲ್ಲ ಕಡೆ ಇದ್ದಾನೆ. ಅದು ಪರ್ಟಿಕ್ಯುಲರ್ಲಿ ಭಗವಂತನೇ ಕೊಟ್ಟಿರೋ ವಿಧಾನಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ವೈದಿಕ ಯಜ್ಞದ ವಿಧಾನಗಳಲ್ಲಿ ಆದಿತ್ಯಾಯ ನಮಃ, ಮತ್ತೆ ಇಲ್ಲ ಅಂದ್ರೆ ಇಂದ್ರಾಯ ನಮಃ, ಸೊ ಇದೆಲ್ಲ ಮಂತ್ರಗಳು. ಇದರ ಮೂಲಕ ಈ ರೀತಿ ಯಜ್ಞಾಹುತಿಗಳನ್ನ ಅರ್ಪಿಸುವುದು. ಸೊ ಇದರ ಒಬ್ಬೊಬ್ಬರು ದೇವತೆಗಳನ್ನ ಉದ್ದೇಶಿಸಿದ್ರು, ಕೊನೆಗೆ ಇದು ಕೃಷ್ಣನಿಗೆ ಸೇರೋದು. ಎಲ್ಲ ಯಜ್ಞಗಳು ಕೃಷ್ಣನಿಗೆ ಸೇರೋದು. ಅವನೇ ಯಜ್ಞಪತಿ, ಅವನೇ ಎಲ್ಲದರ ಭೋಕ್ತ. ಸೊ ಆದರೂ ಇಲ್ಲಿ ಹೇಳ್ತಾ ಇರೋದು ಇದಕ್ಕಿಂತ ಬೆಟರ್, ಇದಕ್ಕಿಂತ ಉತ್ತಮ ಭಗವಂತನಿಗೆ ಅರ್ಪಿಸಿ ಆ ಆಹಾರವನ್ನು ಒಂದು ರೀತಿ ಬ್ರಾಹ್ಮಣ, ವೈಷ್ಣವರು, ಶುದ್ಧ ಭಕ್ತರಿಗೆ ಅರ್ಪಿಸೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಇದರಿಂದ ಭಗವಂತನ ಸ್ವೀಕರಿಸೋದು ಇನ್ನ ಆನಂದಿಸ್ತಾನೆ, ಭಗವಂತ ಇನ್ನ ತೃಪ್ತಿ ಪಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಾಗಿ ಒಂದು ಉದಾಹರಣೆಯಾಗಿ ಶಿಲ ಪ್ರಭುಪಾದರು ಅದ್ವೈತ ಆಚಾರ್ಯರು. ಸೊ ಅದ್ವೈತಾಚಾರ್ಯರು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸವಿ ಗೌರ ಭಕ್ತ. ಸೊ ಅದ್ವೈತಾಚಾರ್ಯರು. ಸೊ ಸಾಮಾನ್ಯ ವ್ಯಕ್ತಿ ಎಲ್ಲ ಅವರು ಹೇಳೋದು ಅವರು ಸಾಕ್ಷಾತ್ ಮಹಾವಿಷ್ಣು ಅವರ ಅವತಾರವೇ ಅಂತ ಹೇಳೋದು ಅವರು. ಶ್ರೀ ಚೈತನ್ಯ ಮಹಾಪ್ರಭು ಅವರ ಹಿರಿಯರಾಗಿ ಅವರು ಅವತರಿಸಿದ್ದು ಅವರು. ಸೊ ಅವರು ಮತ್ತೆ ಹರಿದಾಸ್ ಠಾಕೂರ್. ಸೊ ಹರಿದಾಸ್ ಠಾಕೂರರು ಹೇಳ್ತಾರೆ, ಶಾಂತಿಪುರಕ್ಕೆ ಬರ್ತಾರೆ ಅವರು. ಮತ್ತೆ ಬಂದಾಗ ಅವರು ಹರಿದಾಸ್ ಠಾಕೂರರು ಒಂದು ಗುಹೆಯಲ್ಲೆಲ್ಲೋ ಇರ್ತಾರೆ. ಸೊ ಪ್ರತಿ ದಿವಸ ಅದ್ವೈತ ಆಚಾರ್ಯರು ಅವರಿಗೆ ಆಹಾರವನ್ನು ತಂದು ಕೊಡ್ತಾರೆ. ಸೊ ಅಲ್ಲಿ ಅವರು ಶಾಂತಿಪುರದಲ್ಲಿ ಇರೋ ಸಮಯದವರೆಗೂ ಹರಿದಾಸ್ ಠಾಕೂರರು ಪ್ರತಿ ದಿವಸ 3 ಲಕ್ಷ ನಾಮವನ್ನು ಹೇಳ್ತಾ ಇದ್ದಾರೆ. ಸೊ ಅವರ ಹೊಣೆಗಾರಿಕೆ, ಅವರನ್ನು ನೋಡ್ಕೊಳ್ಳೋದು ಅದ್ವೈತ ಆಚಾರ್ಯರು ಸ್ವಯಂ. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಹೇಳ್ತಾರೆ, ಒಮ್ಮೆ ಅದ್ವೈತ ಆಚಾರ್ಯರು ಅವರ ಮನೆಯಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡ್ತಾರೆ. ಸೊ ಶ್ರಾದ್ದ ಕಾರ್ಯ ಇದು ವೈದಿಕ ವಿಧಾನ ಇದೆ. ಇದು ಹಿರಿಯರು, ಪೂರ್ವಜರು, ಸೊ ಅವರಿಗೆ ಅರ್ಪಣೆ ಮಾಡುವ ಒಂದು ಧರ್ಮ ಕಾರ್ಯ. ಸೊ ಹೇಳ್ತಾರೆ, ಅದರಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರು, ವೈಷ್ಣವರು, ಸೊ ಅವರನ್ನು ಕರೆಯೋದು. ಸೊ ಇಲ್ಲಿ ಅದರಲ್ಲೂ ಕೂಡ ಸಾಮಾನ್ಯವಾಗಿ ಎಷ್ಟೋ ಜನ ಬ್ರಾಹ್ಮಣರು, ಒಬ್ಬರಲ್ಲ ಬಹಳ ಜನ ಬರ್ತಾರೆ, ಬಹಳ ಜನ ಅದನ್ನು ಸ್ವೀಕರಿಸ್ತಾರೆ. ಇದು ಸಾಮಾನ್ಯ ಪದ್ಧತಿ. ಆದ್ರೆ ಅದ್ವೈತ ಆಚಾರ್ಯರು ಅದನ್ನು ಮೊದಲಿಗೆ ಬಂದು ಹರಿದಾಸ್ ಠಾಕೂರರು ಮಾಡ್ತಾರೆ. ಸೊ ಹರಿದಾಸ್ ಠಾಕೂರರ ಹಿನ್ನೆಲೆ ಇಲ್ಲಿ ಹೇಳಿದಾಗೆ ಹರಿದಾಸ್ ಠಾಕೂರರು ಮಹಮ್ಮದೀಯ ವಂಶ. ಅದು ಈಗಿನ ಸಮಯ ಅಲ್ಲ, ಇದು 500 ವರ್ಷಗಳ ಹಿಂದೆ ಹಿಂದೂ ಸಮಾಜ ಅಂದ್ರೆ ಒಂಥರ ತುಂಬಾ ಒಂದು ಕಟ್ಟುನಿಟ್ಟಾದ ಇದು. ಯಾರಾದರೂ ಈ ರೀತಿ ಮಹಮ್ಮದೀಯರು ಅವರ ಜೊತೆಗೆ
ಆತ್ಮೀಯ ಸಂಪರ್ಕ ಇಟ್ಕೊಂಡ್ರೆ ಅವರನ್ನು ಕೂಡ ಅವರ ಸಮಾಜದಿಂದ ಬಹಿಷ್ಕಾರ ಮಾಡ್ತಾರೆ. ಸೊ ಹೀಗೆ ಆಕ್ಚುಲಿ ಹರಿದಾಸ್ ಠಾಕೂರರು ಪ್ರಶ್ನಿಸ್ತಾರೆ, ಇದು ಸರಿಯಲ್ಲ ಅದ್ವೈತಾಚಾರ್ಯರೇ, ನೀವು ಮಾಡೋದು ಸರಿಯಲ್ಲ. ಸೊ ನೀವು ತುಂಬಾ ಗಣ್ಯ ವ್ಯಕ್ತಿ, ನೀವೇ ಎಲ್ಲ ಇಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ನೀವು ಹಿರಿಯರು, ನೀವೇ ಲೀಡರ್, ನೀವೇ ನಾಯಕರು. ಸೊ ಹಾಗಿರುವಾಗ ನೀವು ಇದು ಮಾಡೋದು ಸರಿಯಲ್ಲ. ನಾನೊಬ್ಬ ಮಾಮದಿ ಸಮಾಜದಲ್ಲಿ ಹುಟ್ಟ ಒಬ್ಬ ವ್ಯಕ್ತಿ. ಯಾಕಂದ್ರೆ ಹರಿದಾಸ್ ಠಾಕೂರರು ಯಾವಾಗಲೂ ಆ ನಮ್ರ ಭಾವನೆ ಇರ್ತಾರೆ. ಸೊ ಅವಾಗ ಅದ್ವೈತ ಆಚಾರ್ಯರು ಹೇಳೋ ಮಾತು, ಅವ್ರು ಹೇಳೋ ಮಾತು ಇಲ್ಲಿ ಹೇಳ್ತಾ ಇರೋದು, ಇದು ಒಬ್ಬರಲ್ಲ ಇಬ್ಬರಲ್ಲ. ಶ್ಲೋಕ ನಾನು ಓದ್ತಾ ಇದ್ದೆ, ಯಾರಿಗ ಸಿಕ್ಕಿದ್ರೆ ಶೇರ್ ಮಾಡಿ. ಸೊ ಒಬ್ಬ ಶುದ್ಧ ಭಕ್ತನು ಅಷ್ಟು ಇದಕ್ಕಿಂತ ಉತ್ತಮ ಅಂತ ಮಾತು. ಸೊ ಹಾಗಾಗಿ ಅವರು ಹೇಳೋದು ಹರಿದಾಸ್ ಠಾಕೂರ್ಗೆ, ನಿನ್ನನ್ನು ನಾನು ನಿನಗೆ ಇದು ಅರ್ಪಿಸೋದ್ರಿಂದ ಇದು ಲಕ್ಷಾಂತರ ಬ್ರಾಹ್ಮಣರಂದ್ರೆ ಸುಮ್ಮನೆ ಬ್ರಾಹ್ಮಣರಲ್ಲ, ಶಮ ದಮ ತಪ ಶೌಚಂ ಕ್ಷಾಂತಿರಾರ್ಜೋ ಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿ. ಸೊ ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಆಚಾರ್ಯರು ಕೂಡ ಶ್ರೀಲ ಪ್ರಭುಪಾದ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಬ್ರಾಹ್ಮಣ ಅಂದ್ರೆ ಆ ಎಲ್ಲ ಗುಣಗಳನ್ನು ಪಡೆದ ವ್ಯಕ್ತಿಗಳು, ಅದಕ್ಕೂ ಹೆಚ್ಚು ವೈಷ್ಣವ. ಸೊ ಶುದ್ಧ ಭಕ್ತರು ಅಂದ್ರೆ ಅದಕ್ಕೂ ಹೆಚ್ಚು. ಸೊ ಹರಿದಾಸ್ ಠಾಕೂರರು ಅವರ ನೆಲೆ, ಅವರ ಸ್ಥಾನ ತುಂಬಾ ಮೇಲೆ. ಸೊ ಆ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಅದು ಅವರು ಆ ಥರ ಅರ್ಪಣೆ ಮಾಡೋದು ಅದ್ವೈತಾಚಾರ್ಯ. ಸೊ ಇದು ಈ ಬ್ರಾಹ್ಮಣ ವೈಷ್ಣವ ಅಂದ್ರೆ ಇದು ತುಂಬಾ ದೊಡ್ಡ ಸ್ಥಾನ ಇದು. ಸೊ ಆ ನೆಲೆಯಲ್ಲಿ ಇರ್ಬೇಕು ಫಸ್ಟ್ ಆಫ್ ಆಲ್. ಸೊ ಆ ನೆಲೆಯಲ್ಲಿ ಇರೋರ್ಗೆ ನೀವು ಮಾಡಿದ್ರೆ ಅವಾಗ ಇದು ಎಷ್ಟೋ ಶುದ್ಧ ವ್ಯಕ್ತಿಗಳು, ಸತ್ವಗುಣದಲ್ಲಿರೋ ವ್ಯಕ್ತಿಗಳು ಅವರಿಗಿಂತಲೂ ಸಾವಿರಾರು 10,000 ಲಕ್ಷ ಇದಕ್ಕಿಂತ ಹೆಚ್ಚು ಅಂತ ಇಲ್ಲಿ ಹೇಳ್ತಾ ಇರೋದು. ನೋಡ್ತೀನಿ ಒಂದು ನಿಮಿಷ ಸಿಕ್ಕಿದ್ರೆ ನನಗೆ. ಓಕೆ, ಇಲ್ಲೇ ಸಿಕ್ಕರೆ ಮತ್ತೆ ಹಾಕ್ತೇನೆ. ಓಕೆ, ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಇನ್ನೊಂದು ಶ್ಲೋಕ. ಪ್ರಭುಜಿ, ಅದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ ಕಿಬನ್ಯಾಸ ಶೂದ್ರ ಅದಾಗುದಿಲ್ಲ. ಅಲ್ಲ, ಇದು ಪರ್ಟಿಕ್ಯುಲರ್ ಇದೆ, ಇವರು ಅದ್ವೈತಾಚಾರ್ಯರೇ ಕೊಡೋ ಇದು ಕೊಟೇಶನ್ ನೋಡಕ್ ಪ್ರಯತ್ನ ಪಟ್ಟೆ, ಎಲ್ಲಿ ಓದಿ ನನಗೂ ನೆನಪಿಲ್ಲ. ಚೈತನ್ಯ ಚರಿತಾಮೃತ ಇದೆ, ಅಲ್ಲಿ ಆ ಡಿಸ್ಕಷನ್ ಚೈತನ್ಯ ಭಾಗವತ ಇದೆ, ನೋಡ್ಬೇಕು. ಈಗ ಇಲ್ಲಿ ಹೇಳ್ತಾ ಇದಾರಲ್ಲ, ಇಲ್ಲಿ ಅದ್ವೈತಾಚಾರ್ಯರು ಕೊಟೇಶನ್ಸ್, ಅವರು ಉತ್ತರ ಕೊಡುತ್ತಾ ಹರಿದಾಸ್ ಠಾಕೂರರಿಗೆ ಭೋಜನ ನೀಡುವುದರಿಂದ ಲಕ್ಷಾಂತರ ಉತ್ತಮ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದ ಹಾಗೆ ಎಂದು ಉತ್ತರ ಕೊಟ್ಟರು. ಯಾವ ವಿದ್ವಾಂಸನ ಬ್ರಾಹ್ಮಣನೊಂದಿಗೆ ಬೇಕಾದರೆ ಈ ವಿಷಯವಾಗಿ ವಾದ ಮಾಡಲು ತಾವು ಸಿದ್ಧವಿರುವುದಾಗಿಯೂ ಹರಿದಾಸ್ ಠಾಕೂರರಂತಹ ಶುದ್ಧ ನಿರ್ಮಲ ಭಕ್ತರಿಗೆ ಆಹಾರವಿತ್ತು ಸತ್ಕರಿಸಿದ್ದರಿಂದ ವಿದ್ವಜ್ಜನರಾದ ಸಹಸ್ರಾರು ಬ್ರಾಹ್ಮಣೋತ್ತಮರಿಗೆ ಭೋಜನ ಮಾಡಿಸಿದ ದನ್ಯತೆಯನ್ನು ತಾವು ಪಡೆಯುವುದು ಖಂಡಿತವೆಂಬುದನ್ನು ಸಮರ್ಥಿಸುವುದಾಗಿಯೂ ಅದ್ವೈತ ಪ್ರಭು ಹೇಳಿದರು. ಸೊ ಇದು ನಾನು ಡೈರೆಕ್ಟ್ ಆಗಿ ನೋಡಕ್ ಪ್ರಯತ್ನ ಪಟ್ಟೆ. ನೋಡಿ, ಯಜ್ಞ ಮಾಡುವಾಗ ಆಹುತಿಯನ್ನು ಯೋಮಾಗ್ನಿಯಲ್ಲಿ ಅರ್ಪಿಸುತ್ತಾರೆ, ಆದರೆ ಅದೇ ಆಹುತಿಯನ್ನು ವೈಷ್ಣವರಿಗೆ ಅರ್ಪಿಸಿದರೆ ಅದು ಖಂಡಿತವಾಗಿಯೂ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಸೊ ಎನಿವೆ, ಇನ್ನೊಂದು ವಿಧಾನ ಅಂದ್ರೆ ಇವಾಗ ಕಲಿಯುಗದಲ್ಲಿ ಯಜ್ಞ ಹೋಮ ಕಾರ್ಯಗಳು ಕೂಡ ಅದು ನಾವು ಸರಿಯಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೆ ಆಗೋದಿಲ್ಲ.
ಸ್ವಲ್ಪ ಚಿಕ್ಕ ಪುಟ್ಟ ಮಾಡ್ಬೋದು ನಾವು ಯಜ್ಞಗಳಷ್ಟೇ, ಆದ್ರೆ ಅಷ್ಟು ದೊಡ್ಡದಾಗಿ ಅಷ್ಟು ಇದಾಗಿ ಯಾವ ಯಜ್ಞಗಳು ಆಗೋದಿಲ್ಲ. ಸೊ ಹಾಗೆ ಇದು ಬೆಟರ್, ಭಕ್ತಿ ಯೋಗದಲ್ಲೇ ನಾವು ಇದನ್ನು ಪ್ರತಿಯೊಂದು ಕೂಡ ಅದನ್ನೇ ಅಳವಡಿಸೋದು. ಸೊ ಅದರಲ್ಲಿ ಇದು ಒಂದು ಪದ್ಧತಿ. ಭಕ್ತರಿಗೆ ನಾವು ಆಹಾರವನ್ನು, ಶುದ್ಧ ಭಕ್ತರಿಗೆ ಆ ಥರ ಅವಕಾಶ ಸಿಕ್ಕಿದ್ರೆ ಶುದ್ಧ ಭಕ್ತರಿಗೆ ಸಂಪೂರ್ಣ ಭಗವಂತನ ಆಶ್ರಯಿಸಿದ ಭಕ್ತರು, ಸೊ ಅವರನ್ನು ಸೇವೆ ಮಾಡುವ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಭಾಗ್ಯ ನಮಗೆ ಇಲ್ಲ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪೃಥು ಮಹಾರಾಜರು ಹೇಳ್ತಾ ಇದ್ದಾರೆ ಈ ತರ. ಯಾಕಂದ್ರೆ ಸ್ವಯಂ ಭಗವಂತನೇ ಅದರಿಂದ ಇನ್ನ ಹೆಚ್ಚು ತೃಪ್ತನಾಗ್ತಾನೆ. ಸೊ ನಮಗೂ ಕೂಡ ಒಂದು ರೀತಿ ಪದ್ಧತಿ ಆಚಾರ್ಯರು, ಶ್ರೀಲ ಪ್ರಭುಪಾದರು ಸೊ ನಮಗೆ ಈ ರೀತಿ ವಿಧಾನವೇ ಕೊಟ್ಟಿದ್ದಾರೆ. ಇವರು ಕೂಡ, ಅವರ ಗುರುಗಳು ಕೂಡ, ಆ ಶ್ರಾದ್ದ ಕಾರ್ಯಕ್ರಮಗಳು ಕೂಡ ನಮಗೆ ಅದೇ ರೀತಿ ವಿಧಾನ ಕೊಟ್ಟಿದ್ದಾರೆ. ನಮಗೆ ವೈಷ್ಣವ ಶ್ರಾದ್ದ ಅಂದ್ರೆ ನಮಗೆ ನಾವು ಸಂಕೀರ್ತನೆ ಮಾಡಿ ಮತ್ತೆ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಬೇಕು, ಮತ್ತೆ ಭಕ್ತರೆಲ್ಲ ಕರೆಸಿ ನಾವು ಆಹಾರವನ್ನು ಅರ್ಪಣೆ. ನೆಕ್ಸ್ಟ್ ಶ್ಲೋಕ ಕೂಡ ಅದರ ಹೆಚ್ಚು ವಿವರಣೆ ಇದೆ. ಇಲ್ಲಾಂದ್ರೆ ಇದು ಹೆಚ್ಚಾಗಿ ಒಂದು ಬ್ರಾಹ್ಮಣ ಭೋಜನ ಅಂತ, ಇದು ಕೆಲವು ಜನ ಬ್ರಾಹ್ಮಣ ಇದರಲ್ಲಿಲ್ಲ, ಆದರೆ ಅವರು ಅದನ್ನು ಸ್ವೀಕರಿಸುತ್ತಿದ್ದಾರೆ. ಸೊ ಹಾಗೆ ಅದರಲ್ಲಿ ನಿಜವಾದ ಲಾಭ ಇಲ್ಲ. ಅದರಲ್ಲಿ ನಿಜವಾದ ಲಾಭ ಅಂದ್ರೆ ಇಲ್ಲಿ ಏನ್ ಹೇಳೋದು ಅಂದ್ರೆ, ಇದರ ಮೂಲಕ ಸ್ವಯಂ ಭಗವಂತನೇ ಸ್ವೀಕರಿಸುತ್ತಾನೆ ಅಂತ. ಸೊ ಅದು ಮೊದಲಿಗೆ ಇರ್ತಾ ಇತ್ತು, ಆ ರೀತಿ ಒಂದು ಸಂಸ್ಕೃತಿ ಇತ್ತು. ಆದ್ರೆ ಈಗ ಸಂಸ್ಕೃತಿ, ನಮ್ಮ ವೈದಿಕ ಸಂಸ್ಕೃತಿ ನಮ್ಮದು ಕ್ಷೀಣಿ ಹೋಗೋದರಿಂದ ಆ ರೀತಿ ನಾವು ಪದ್ಧತಿಗಳ ಆಚರಣೆಯಲ್ಲೂ ನಮಗೆ ನಿಜವಾದ ಲಾಭ ಸಿಗೋದಿಲ್ಲ. ಸೊ ಅದನ್ನು ಶ್ರೀಲ ಪ್ರಭುಪಾದ ನೆಕ್ಸ್ಟ್ ಶ್ಲೋಕಗಳು ಕೂಡ ಅದನ್ನ ವಿವರಿಸ್ತಾರೆ. ಬರೋ ಶ್ಲೋಕ ಕೂಡ ದೊಡ್ಡ ಭಾವಾರ್ಥ. ಸೊ ಅದನ್ನು ಓದ್ತೇನೆ ಅನ್ಕೊಳ್ತೀನಿ ಭಾವಾರ್ಥ. ಶ್ರದ್ಧೆ, ತಪಸ್ಸು, ಶಾಸ್ತ್ರ ನಿರ್ಣಯಗಳು, ಪೂರ್ಣ ಇಂದ್ರಿಯ ಹಾಗೂ ಮನೋನಿಯಂತ್ರಣ ಮತ್ತು ಧ್ಯಾನ ಇವುಗಳೊಂದಿಗೆ ವೇದ ಆದೇಶಗಳನ್ನು ಸ್ವೀಕರಿಸುವುದರಿಂದ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಒಬ್ಬ ಬ್ರಾಹ್ಮಣನ ಆಧ್ಯಾತ್ಮಿಕ ಸ್ಥಾನವು ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ನಿರ್ಮಲವಾದ ಕನ್ನಡಿಯಲ್ಲಿ ಮುಖವು ಪೂರ್ತಿಯಾಗಿ ಪ್ರತಿಫಲವಾಗುವಂತೆ ಈ ರೀತಿಯಲ್ಲಿ ಜೀವನದ ನಿಜವಾದ ಗುರಿಯು ಪ್ರಕಾಶಗೊಳ್ಳುತ್ತದೆ. ಸೊ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಯಾಗಾಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸುವುದಕ್ಕಿಂತಲೂ ಜೀವಂತನಾದ ಬ್ರಾಹ್ಮಣನಿಗೆ ಆಹಾರವನ್ನು ನೀಡುವುದು ಅಧಿಕ ಪರಿಣಾಮಕಾರಿ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಸೊ ಇವತ್ತು ನಾವೇನು ಶ್ಲೋಕ ಓದ್ತೀವಿ ಆ ಶ್ಲೋಕ. ಆದ್ದರಿಂದ ಈ ಶ್ಲೋಕದಲ್ಲಿ ಬ್ರಾಹ್ಮಣತ್ವವೆಂದರೇನು, ಬ್ರಾಹ್ಮಣ ಯಾರು ಎಂಬ ವಿಷಯಗಳನ್ನು ಸ್ಪಷ್ಟವಾಗಿ ವರ್ಣಿಸಿದೆ. ಕಲಿಯುಗದಲ್ಲಿ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವುದರಿಂದ ಯಜ್ಞದ ಮೂಲಕ ದೊರಕುವುದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದ ಫಲವನ್ನು ಪಡೆಯಬಹುದೆಂಬ ವಾಸ್ತವ ಸಂಗತಿಯ ಪ್ರಯೋಜನವನ್ನು ಪಡೆದುಕೊಂಡು ಬ್ರಾಹ್ಮಣ ಅರ್ಹತೆ ಯಾವುದೂ ಇಲ್ಲದೆ ಕೇವಲ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರಿಂದಾಗಿ ಬ್ರಾಹ್ಮಣ ಭೋಜನ ಸೌಲಭ್ಯವು ತಮಗೆ ದೊರಕಬೇಕೆಂದು ಒತ್ತಾಯಪಡಿಸುವ ಒಂದು ವರ್ಗದ ಜನರು ಕಾಣಿಸಿಕೊಳ್ಳುತ್ತಿದ್ದಾರೆ. ಸೊ ಎಲ್ಲರೂ ಅಲ್ಲ, ಒಂದು ವರ್ಗ, ಕೆಲವು ಜನ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಈ ವರ್ಗದ ಜನರನ್ನು ನಿಜವಾದ ಬ್ರಾಹ್ಮಣರಿಂದ ಪ್ರತ್ಯೇಕಗೊಳಿಸಿ ತೋರಿಸಿಕೊಡುವ ಸಲುವಾಗಿ ಪೃಥು ಮಹಾರಾಜನು ಬ್ರಾಹ್ಮಣನ ಹಾಗೂ ಬ್ರಾಹ್ಮಣ ಸಂಸ್ಕೃತಿಯ ಖಚಿತವಾದ ವರ್ಣನೆಯನ್ನು ಕೊಡುತ್ತಿದ್ದಾನೆ. ಉರಿ ಇಲ್ಲದ ಬೆಂಕಿಯಂತೆ ಬದುಕಿರುವುದಕ್ಕಾಗಿ ವ್ಯಕ್ತಿಯು ತನ್ನ ಸ್ಥಾನದ ದುರುಪಯೋಗ ಮಾಡಿಕೊಳ್ಳಬಾರದು. ಒಬ್ಬ ಬ್ರಾಹ್ಮಣನು ಭಗವದ್ಗೀತೆಯಲ್ಲಿ ವರ್ಣಿಸಿರುವ ವೈದಿಕ ನಿರ್ಣಯವನ್ನು ಚೆನ್ನಾಗಿ ಬಲ್ಲವನಾಗಿರಬೇಕು. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ವೇದ ನಿರ್ಣಯ ಅಂತಿಮ ಜ್ಞಾನ ಅಥವಾ ವೇದಾಂತ ಜ್ಞಾನವೇ ಕೃಷ್ಣ ಜ್ಞಾನ. ವಾಸ್ತವವಾಗಿ ಕೃಷ್ಣನನ್ನು ಅವನು ಇರುವಂತೆ ಭಗವದ್ಗೀತೆಯಲ್ಲಿ ವರ್ಣಿಸಿರುವಂತೆ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋಬೇತಿ ತತ್ವತಃ ಅರಿತುಕೊಂಡ ವ್ಯಕ್ತಿಯು ಸಂಪೂರ್ಣ ಬ್ರಾಹ್ಮಣನಾಗಬಲ್ಲನು. ಕೃಷ್ಣನನ್ನು ಚೆನ್ನಾಗಿ ಅರಿತುಕೊಂಡ ಬ್ರಾಹ್ಮಣನು ಸದಾ ದಿವ್ಯವಾದ ನೆಲೆಯಲ್ಲಿ ಇರುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ದೃಢೀಕರಿಸಿದೆ. ಮಾಂ ಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಎಂತಹ ಸಂದರ್ಭದಲ್ಲಿಯೂ ಆ ನೆಲೆಯಿಂದ ಪತನ ಹೊಂದದಿರುವವನು ಒಡನೆಯೇ ಸತ್ವರಜಸ್ತಮೋಗಳಿಗೆ ಅತೀತನಾಗಿ ಬ್ರಹ್ಮನ ಮಟ್ಟಕ್ಕೆ ಬರುತ್ತಾನೆ. ಬ್ರಹ್ಮನ ಮಟ್ಟ ಅಂದ್ರೆ ಬ್ರಾಹ್ಮಣ, ಬ್ರಹ್ಮಂಜಾನಾತೀತಿ ಬ್ರಾಹ್ಮಣ. ಆದ್ದರಿಂದ ಭಗವಾನ್ ಕೃಷ್ಣನ ಭಕ್ತನೀಗ ನಿಜವಾಗಿ ಪರಿಪೂರ್ಣವಾದ ಬ್ರಾಹ್ಮಣನಾಗಿರುತ್ತಾನೆ. ಅವನ ನೆಲೆ ದಿವ್ಯವಾದದ್ದು, ಏಕೆಂದರೆ
ಅವನು ಬದ್ಧಾತ್ಮರಿಗೆ ಸಹಜವಾದ 4 ದೋಷಗಳಿಂದ ಮುಕ್ತನಾಗಿರುತ್ತಾನೆ. ತಪ್ಪು ಮಾಡುವುದು, ಭ್ರಮೆಗೊಳ್ಳುವುದು, ವಂಚಿಸುವುದು ಮತ್ತು ದೋಷಯುಕ್ತ ಇಂದ್ರಿಯಗಳನ್ನು ಹೊಂದಿರುವುದು, ಇವೇ ಆ 4 ದೋಷಗಳು. ಪರಿಪೂರ್ಣ ವೈಷ್ಣವನು ಅಥವಾ ಕೃಷ್ಣ ಪ್ರಜ್ಞಾವಂತನಾದ ವ್ಯಕ್ತಿಯು ಸದಾ ದಿವ್ಯವಾದ ನೆಲೆಯಲ್ಲಿರುತ್ತಾನೆ. ಏಕೆಂದರೆ ಅವನು ಕೃಷ್ಣನ ಮತ್ತು ಅವನ ಪ್ರತಿನಿಧಿಯ ಬೋಧನೆಯ ಪ್ರಕಾರವೇ ಮಾತನಾಡುತ್ತಾನೆ. ವೈಷ್ಣವರು ಕೃಷ್ಣನ ಉಪದೇಶಾನುಸಾರವಾಗಿಯೇ ಮಾತನಾಡುವುದರಿಂದ ಅವರು ಏನು ಹೇಳಿದರೂ ಅದು ಈ 4 ದೋಷಗಳಿಂದ ಮುಕ್ತವಾಗಿರುತ್ತದೆ. ಉದಾಹರಣೆಗೆ, ಭಗವದ್ಗೀತೆಯಲ್ಲಿ ಕೃಷ್ಣನು ಪ್ರತಿಯೊಬ್ಬನು ಸದಾ ತನ್ನನ್ನು ಚಿಂತಿಸುತ್ತಿರಬೇಕು, ಮನ್ಮನ, ತನ್ನ ಭಕ್ತನಾಗಬೇಕು, ಮದ್ಭಕ್ತ, ತನ್ನನ್ನು ಪೂಜಿಸಿ ವಂದಿಸಬೇಕು, ಮದ್ಯಾಜಿ, ಕೊನೆಗೆ ಭಕ್ತಿ ಕಾರ್ಯಗಳು ಮೇಲೆ ಹೇಳಿದ ಕೊನೆಗೆ ಪ್ರತಿಯೊಬ್ಬನು ತನಗೆ ಸಂಪೂರ್ಣವಾಗಿ ಶರಣಾಗತನಾಗಬೇಕು ಎಂದು ಹೇಳುತ್ತಾನೆ. ಈ ಭಕ್ತಿ ಕಾರ್ಯಗಳು ಮೇಲೆ ಹೇಳಿದ ತಪ್ಪು ನಡವಳಿಕೆ, ಭ್ರಮೆ, ವಂಚನೆ, ಅಸಮರ್ಪಕತೆ ಈ 4 ದೋಷಗಳಿಂದ ಮುಕ್ತವಾಗಿವೆ. ಆದ್ದರಿಂದ ಯಾರು ಕೃಷ್ಣ ಭಗವಂತನ ಪ್ರಾಮಾಣಿಕ ಭಕ್ತನಾಗಿರುತ್ತಾನೆಯೋ, ಕೃಷ್ಣನ ಬೋಧನೆಗಳ ಆಧಾರದಿಂದ ಮಾತ್ರವೇ ಮಾತನಾಡುತ್ತಾ ಈ ಪಂಥವನ್ನು ಉಪದೇಶಿಸುತ್ತಾ ಇರುತ್ತಾನೆಯೋ ಅವನು ವಿರಜಂ ಎಂದರೆ ಭೌತ ಕಶ್ಮಲಗಳ ಸೋಂಕಿನಿಂದ ವಿಮುಕ್ತನಾದವನಾಗಿರುತ್ತಾನೆ. ಆದ್ದರಿಂದ ನಿಜವಾದ ಬ್ರಾಹ್ಮಣನು ಅಥವಾ ವೈಷ್ಣವನು ಎಂದೆಂದೂ ದೇವೋತ್ತಮ ಪರಮಪುರುಷನೇ ಅನುಗ್ರಹಿಸಿದ ವೇದೋಕ್ತಿಗಳನ್ನು ಅಥವಾ ವೈದಿಕ ತೀರ್ಮಾನಗಳನ್ನು ಅವಲಂಬಿಸುತ್ತಾನೆ. ನಾವು ಪರಮಸತ್ಯನ ನೈಜ ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು ವೈದಿಕ ಜ್ಞಾನದಿಂದ ಮಾತ್ರವೇ. ಶ್ರೀಮದ್ ಭಾಗವತದಲ್ಲಿ ನಿರೂಪಿಸಿರುವಂತೆ ಪರಮಸತ್ಯನು ನಿರಾಕಾರ ಬ್ರಹ್ಮ, ಅಂತರ್ಯಾಮಿ ಪರಮಾತ್ಮ ಮತ್ತು ಕೊನೆಗೆ ದೇವೋತ್ತಮ ಪರಮಪುರುಷ ಈ 3 ಲಕ್ಷಣಗಳಲ್ಲಿ ವ್ಯಕ್ತವಾಗುತ್ತಾನೆ. ಈ ಅರಿವು ಅನಾದಿ ಕಾಲದಿಂದಲೂ ಪರಿಪೂರ್ಣವಾಗಿ ಉಳಿದುಕೊಂಡು ಬಂದಿದೆ. ಬ್ರಾಹ್ಮಣ ಸಂಸ್ಕೃತಿ ಅಥವಾ ವೈಷ್ಣವ ಸಂಸ್ಕೃತಿಯು ಈ ತತ್ವವನ್ನು ಎಂದಿನಿಂದಲೂ ಅವಲಂಬಿಸಿಕೊಂಡೇ ಬಂದಿದೆ. ಆದ್ದರಿಂದ ವ್ಯಕ್ತಿಯು ವೇದವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ತನ್ನ ವೈಯಕ್ತಿಕ ಜ್ಞಾನಕ್ಕಾಗಿ ಮಾತ್ರವಲ್ಲದೆ ದೇವೋತ್ತಮ ಪರಮಪುರುಷನ ವಾಣಿಯಲ್ಲಿ ಹಾಗೂ ವೇದದಲ್ಲಿ ನಿಜವಾದ ಶ್ರದ್ಧೆ ಇಟ್ಟುಕೊಂಡು ಆ ಜ್ಞಾನವನ್ನು, ಈ ಕಾರ್ಯಗಳನ್ನು ಪ್ರಸಾರ ಮಾಡುವ ಸಲುವಾಗಿ ಅಧ್ಯಯನ ಮಾಡಬೇಕು. ಈ ಶ್ಲೋಕದಲ್ಲಿ ಬರುವ ಮಂಗಲ, ಶುಭಕರವಾದದ್ದು ಎಂಬ ಪದವು ಬಹುಮುಖ್ಯವಾದದ್ದು. ಯಾವುದು ಒಳ್ಳೆಯದೋ ಅದನ್ನು ಮಾಡುವುದು ಮತ್ತು ಯಾವುದು ಒಳ್ಳೆಯದಲ್ಲವೋ ಅದನ್ನು ತೊರೆಯುವುದು, ಇದೇ ಮಂಗಲ ಅಥವಾ ಶುಭಕರ ಎಂದು ಶ್ರೀಧರ ಸ್ವಾಮಿಯವರು ಉದ್ಧರಿಸುತ್ತಾರೆ. ಒಳ್ಳೆಯದನ್ನು ಮಾಡುವುದೆಂದರೆ ಭಕ್ತಿ ಸೇವೆಯನ್ನು ಆಚರಿಸಲು ಅನುಕೂಲಕರವಾಗಿರುವ ಎಲ್ಲವನ್ನೂ ಒಪ್ಪಿಕೊಳ್ಳುವುದು. ಒಳಿತಲ್ಲದನ್ನು ತೊರೆಯುವುದು ಎಂದರೆ ಭಕ್ತಿ ಸೇವಾಚರಣೆಗೆ ಅನುಕೂಲವಲ್ಲದ ಎಲ್ಲವನ್ನೂ ನಿರಾಕರಿಸುವುದು. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ 4 ನಿಷಿದ್ಧಾಂಶಗಳನ್ನು ತೊರೆಯುವುದರ ಮೂಲಕ ಈ ತತ್ವವನ್ನು ಒಪ್ಪಿಕೊಳ್ಳುತ್ತೇವೆ. ಅಕ್ರಮ ಲೈಂಗಿಕತೆ, ಮದ್ಯಪಾನ, ಜೂಜು ಮತ್ತು ಮಾಂಸಾಭಕ್ಷಣ ಇವೇ ಆ 4 ನಿಷಿದ್ಧಾಂಶಗಳು. ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊನೆಯ ಪಕ್ಷ 16 ಮಾಲೆ ಜಪಿಸುತ್ತೇವೆ ಹಾಗೂ ದಿನದಲ್ಲಿ 3 ಸಾರಿ ಗಾಯತ್ರಿ ಮಂತ್ರ ಜಪ ಸಹಿತ ಧ್ಯಾನ ಮಾಡುತ್ತೇವೆ. ಈ ರೀತಿಯಲ್ಲಿ ನಡೆದಾಗ ವ್ಯಕ್ತಿಯು ತನ್ನ ಬ್ರಾಹ್ಮಣ ಸಂಸ್ಕೃತಿಯನ್ನು, ಆಧ್ಯಾತ್ಮ ಬಲವನ್ನು ಸುಭದ್ರವಾಗಿ ಉಳಿಸಿಕೊಳ್ಳಬಹುದು. ಭಕ್ತಿ ಸೇವೆ ಈ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ದಿನದ 24 ಗಂಟೆಯು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ಜಪಿಸುತ್ತಾ ವ್ಯಕ್ತಿಯು ಆಧ್ಯಾತ್ಮ ಜೀವನದಲ್ಲಿ ಪ್ರಗತಿ ಹೊಂದುತ್ತಾನೆ. ಕೊನೆಗೆ ದೇವೋತ್ತಮ ಪರಮಪುರುಷನ ಪ್ರತ್ಯಕ್ಷ ದರ್ಶನ ಮಾಡಲು ಸಂಪೂರ್ಣವಾಗಿ ಅರ್ಹನಾಗುತ್ತಾನೆ. ವೇದಾಧ್ಯಯನದ ಅಥವಾ ವೈದಿಕ ಜ್ಞಾನದ ಅಂತಿಮ ಗುರಿಯಾದರೂ ಕೃಷ್ಣನನ್ನು ಕಾಣುವುದೇ ಆಗಿದೆ. ಹಾಗಾಗಿ ಮೇಲೆ ವರ್ಣಿಸಿದಂತೆ ವೇದ ಆದೇಶಗಳನ್ನು ಪಾಲಿಸುವವನು ಮೊದಲಿಂದಲೇ ಪರಮಸತ್ಯನಾದ ಪ್ರಭು ಶ್ರೀಕೃಷ್ಣನ ಎಲ್ಲ ಲಕ್ಷಣಗಳನ್ನು ನಿರ್ಮಲವಾದ ಕನ್ನಡಿಯಲ್ಲಿ ತನ್ನ ಮುಖವನ್ನು ಕಾಣುವಂತೆ ಸ್ಪಷ್ಟವಾಗಿ ಕಾಣುತ್ತಾನೆ. ತಾತ್ಪರ್ಯವೇನೆಂದರೆ, ಬ್ರಾಹ್ಮಣನು ಒಬ್ಬ ಜೀವಿಯಾಗಿರುವುದರಿಂದಾಗಲಿ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರಿಂದಾಗಲಿ ಬ್ರಾಹ್ಮಣನಾಗುವುದಿಲ್ಲ. ಶಾಸ್ತ್ರಗಳಲ್ಲಿ ಹೇಳಿದ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದು ಅವನು ಬದುಕಿನಲ್ಲಿ ಬ್ರಾಹ್ಮಣ ತತ್ವಗಳನ್ನು ಆಚರಿಸುತ್ತಿರಬೇಕು. ಹೀಗೆ ಅವನು ಕೊನೆಗೆ ಪೂರ್ತಿಯಾಗಿ ಕೃಷ್ಣ ಪ್ರಜ್ಞಾವಂತ ವ್ಯಕ್ತಿಯಾಗುತ್ತಾನೆ. ಕೃಷ್ಣ ಎಂದರೇನೆಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಭಕ್ತನು ಹೇಗೆ ತನ್ನ ಹೃದಯದಲ್ಲಿ ಕೃಷ್ಣನ ಮುಖಾಮುಖಿಯಾಗಿ ನೋಡುತ್ತಾನೆ ಎನ್ನುವುದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ವರ್ಣಿಸುತ್ತದೆ. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಕ್ತನು ನಿರ್ಮಲವಾದ ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡು ಶ್ಯಾಮ ಸುಂದರನೆನಿಸಿದ ದೇವೋತ್ತಮ ಪರಮಪುರುಷನನ್ನು ನಿರಂತರವಾಗಿ ತನ್ನ ಹೃದಯದಲ್ಲಿ ದರ್ಶನ ಮಾಡುತ್ತಾನೆ. ಅದೇ ಬ್ರಾಹ್ಮಣ ಸಂಸ್ಕೃತಿಯ ಪರಿಪೂರ್ಣತೆಯ ಹಂತ.
ಸೊ ಶಿಲ ಪ್ರಭುಪಾದರು ನೆಕ್ಸ್ಟ್ ಭಾವಾರ್ಥದಲ್ಲಿ ತುಂಬಾ ದೊಡ್ಡ ಭಾವಾರ್ಥ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯ ವ್ಯಕ್ತಿ, ಸೊ ಅದು ಬ್ರಾಹ್ಮಣ, ಈ ರೀತಿಯ ವ್ಯಕ್ತಿ ವೈಷ್ಣವ. ಸೊ ಇವರನ್ನು ಸೇವೆ ಮಾಡೋದ್ರಿಂದ, ಇವರಿಗೆ ಆಹಾರನ ಅರ್ಪಣೆ ಮಾಡೋದ್ರಿಂದ ಅದು ಈ ಯಜ್ಞಾಹುತಿಗಳಿಗಿಂತ ಅರ್ಪಣೆ ಮಾಡೋದ್ರಿಂದ ಉತ್ತಮ. ಇದು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಈ ನೆಲೆ ಅಷ್ಟು ಸುಲಭ ಅಲ್ಲ ಆ ನೆಲೆಗೆ ಬರೋದು. ಸೊ ಹರಿದಾಸ್ ಠಾಕೂರ್ ಅಂತ ಶುದ್ಧ ಭಕ್ತರು ಆ ನೆಲೆಯಲ್ಲಿರೋದ್ರಿಂದ, ಸೊ ಅಂತ ವ್ಯಕ್ತಿಗೆ ಅರ್ಪಣೆ ಮಾಡೋದ್ರಿಂದ ಇದು ಎಷ್ಟು ಯಜ್ಞ ಆಹುತಿಗಳು ಮಾಡೋದಕ್ಕಿಂತ ಉತ್ತಮ ಅಂತ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಬೇರೆ ಓಕೆ, ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಯಾರಾದ್ರೂ ಸೇರಿಸ್ತೀರಾ? ಹೇಳಿ. ಕೃಷ್ಣ ಪ್ರಭುಜಿ.